नीराजते देवी प्रभाते शावे दुर्गा ब्राह्मणेभ्यः लोकादमुत्तादगिनो भवन्तु काले वर्षतपर्जन्यः विवेशानि देशोऽयं स्वपरितादन् प्रियाः अपुत्राब्दृढसन्तो सर्वे सम्पतिरामयाः सर्वे भद्राणिपश्यन्तो मागतुमाप्नुयात् धर्मस्य विजयभूयात् धर्मस्य पराभवः सद्भावानां भवतभूयात् विश्वस्य मङ्गलप्रियामेतगीतपूजाः पूजायामे कात्यायने प्रसन्नार्घ्यं समर्पयामि। वायवे प्राणादेवा भोवायो क्षेत्रवाला
जमादकर्मां सुरेशां कजनानां शान्तिकर्तारः प्रतिकर्तारः दतिकर्तारः कल्याणकर्तारः प्रधानप्रधानेन क्षेत्रभारतेन्द्रख्यां दिग्नेतरां जगया बृहत्क्रीडां सिंहस्थितां चतुर्सिद्धिरतां दुर्गां दुर्वानिपां धृतवर्गलां नमामि जय त्वं देवी चामुण्डे जय भूतापहारिणी जय सर्वगते देवी कालरात्रि नमोऽस्तुते सौवर्णां विजमध्यगां तनयानां सौधामिनी सन्धिमां चक्रं शङ्कवराभियामितां बिन्दोकलां बिभ्रतीं ग्रैवेयाङ्गदहारकुण्डलधरां आकण्डलाधीसुतां ध्याये विन्द्यनिवासिनीं शशिमुखीं पार्श्वत्थमञ्चारणं नमो देवी महादेवी शिवाय नमः नमः प्रकृते भद्राय नियतात्मदास्पदां देहि सौभाग्यमारोग्यं देहि देवी स्पन्दं लक्ष्मीवन्दं जलं गुरोरूपं देहि जयं देहि दिशो देहि स्वता सम्पूजितेहि पुष्पे गन्धोपादिविद्दादायुक्तं पुत्रां जामतिं धर्मे गतिं शुभां महाकाले महालक्ष्मी महासरस्वत्यात्मिका पञ्चदुर्गा परमेश्वरी महादुर्गा प्रार्थयामि प्रसन्न कारुणारुड प्रार्थने ಮಾಡಿದಾಗ ವಿಶೇಷವಾದ ಗತಿಂ ಧರ್ಮೇ ಗತಿಂ ಶುಭಾಂ ಪಡೆದೆ ದೇವರೇ ಬುದ್ಧಿ ರೂಪಡಿ ತಂದು ನನಗೆ ಬುದ್ಧಿಗೆ ಎಡ್ಡೆಡ್ಡೆ ಪ್ರೇರಣೆ ಕೊಡುವ ಮುಖಾಂತರವಾದ ನಮ್ಮ ಜೀವನದ ಸಾಧನೆ ಒಳ್ಳೆ ನಡಪಡಾವಿಗೆ ಏಪಲ ಪಣ್ಣಂದಾಂಡ ನಮನ ದುರ್ಗ್ಯನ ಆರಾಧನೆ ಮಾಡ್ತಾಂಡ ಅವಾಗ ಅನುಗ್ರಹ ಮಾಡ್ತೇವೆ ಪಡೆದು ಅವಾಗ ಒಂಜಂಜಿ ದೇವರನ್ನ ಒಂಜಂಜಿ ರೀತಿಯಲ್ಲಿ ಪೂಜೆ ಮಾಡ್ತದೆ ಆರ್ನ ಅನುಗ್ರಹ ಪಡೆಕೊಂಡಾಂಡ ಒಂಜಂಜಿ ಫಲಪ್ರಾಪ್ತಿಯ ಕೊಡುವ ಪಡೆದು ಹಿಂದೂ ಶಾಸ್ತ್ರಗಳು ಅಂಜನೆ ಧರ್ಮಶಾಸ್ತ್ರಗಳು ಮಾತ್ರ ನಂಗೆ ತಿಳಿಕಾದ ಕೊಡ್ತೇವೆ ಅವಾಗ ಅಂಜಿತ್ ಒಂಜಿ ಗಣಪತಿ ಬಂದು ಪೂಜೆ ಮಾಡ್ತಾಂಡ ಕಲ್ಪನ ಸಕಲ ವಿಘ್ನ ಪರಿಹಾರ ಮಾಡ್ತದೆ ಕಾರ್ಯ ಶೋಭಾಗ ಅನುಗ್ರಹ ಮಾಡ್ತೇವಂದಾಂಡ ರುದ್ರದೇವರನ್ನು ಪೂಜೆ ಮಾಡ್ತಾಂಡ ಸಂಸಾರ ರೂಪ ತಾಪತ್ರೆಯನ್ನು ನಿವೃತ್ತಿ ಮಾಡ್ತದೆ ನಂಗೆ ಕೂಡ ಇದೆ ಆಯುಷ್ಯ ಆರೋಗ್ಯ ವೃದ್ಧಿಪೂರ್ವಕವಾದ ಜೀವನ ಕೊಡ್ತೇವೆ ಅಂಜನೆ ಎಷ್ಟು ದೇವರನ್ನು ಪೂಜೆ ಮಾಡ್ತಾಂಡ ಮೋಕ್ಷಪರನ ಅನುಗ್ರಹ ಮಾಡ್ತೇವೆ ಅಂಜನೆ ದುರ್ಗ್ಯನೆ ಪೂಜೆ ಮಾಡ್ತಾಂಡ ನಂಗೆ ದುರಿತಪೂರ ಪರಿಹಾರ ಮಾಡ್ತದೆ ಬುದ್ಧಿಗೆ ಎಡ್ಡೆ ಬುದ್ಧಿ ರೂಪೊಡೆತ್ತೊಂದು ಬುದ್ಧಿಗೆ ಎಡ್ಡೆ ಪ್ರೇರಣೆ ಕೊಟ್ಟ ಮುಖಾಂತರವಾದ ನಮ್ಮನ್ನು ರಕ್ಷಣೆ ಮಾಡ್ತೇವೆ ಹೇಳ್ತಾರನೆ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಪಡೆದೆ ಮಾತೃರೂಪ ಪಡೆದು ಆ ದೇವಿನ ಸ್ಮರಣೆ ಮಾಡ್ತೇವೆ ಮಾ ಪಣ್ಣಂದಾಂಡ ಜ್ಞಾನ ಅಂದರ್ಥಗೆ ತ್ರೇ ಪಣ್ಣಂದಾಂಡ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಪಡೆದು ಪಂಚಾರಡ್ಡನ ಜ್ಞಾನ ಕೊರದು ರಕ್ಷಣೆ ಮಾಡ್ತಿದ್ದ ಸ್ವರೂಪ ಮಾತೃ ಸ್ವರೂಪ ಆ ದೇವಿ ವಿಶೇಷವಾದ ಜಗತ್ತೇ ಕೊಂಡಾಡಿದೆ ಅಂಜಿತ್ನಾ ಮಹಾದೇವಿನ ದುರ್ಗಾ ಪರಮೇಶ್ವರಿ ಪಡೆದು ಈ ಸನ್ನಿಧಾನದ ಸಂಕಲ್ಪ ತಂದು ಆ ದೇವಿನ ಆರಾಧನೆ ತಂದು ವಾರ್ಷಿಕವಾದ ಸಾನ್ನಿಧ್ಯ ವೃದ್ಧಿಗುಷ್ಟವಾದ ಆಚಾರ್ಯ ತಪಸ ನಿಯಮೇನ ಅನ್ನದಾನೇನ ಅಂಚನೆ ಆ ಪಂಡದೆ ಪಣ್ಣಕನೆ ಕ್ಷೇತ್ರ ವೃದ್ಧಿಗೋಸ್ಕರವಾದ ಸಾನ್ನಿಧ್ಯ ವೃದ್ಧಿಗೋಸ್ಕರವಾದ ಪಂಚ ಕರ್ತವ್ಯಗಳ ಮಾತ್ರ ಮಾಡ್ತಂದೊಳಗೆ ಆಚಾರ್ಯ ತಪಸ ಪಣ್ಣಂದಾಂಡ ದೇವರಿಗೆ ಮಂತ್ರ ಪುರಸ್ಕಾರವಾದ ಆರಾಧನೆ ಮಾಡಿಕೊಡು ತಪಸ್ಸನ್ನು ಧಾರೆ ಹೇಳು ಅಂಚೆ ನಿಯಮೇನ ಕಾಲ ನಮ್ಮದಾದ ಸಂಕಲ್ಪ ಮತನ ಆ ರೀತಿಯಾದ ಪೂಜೆ ಕೂಡ ನಡ್ಕೊಂಡು ಐದು ಬಕ್ಕ ಆ ಜಾಗಡೆ ಭಜನೆ ಸ್ತೋತ್ರ ಇತ್ಯಾದಿ ನಡ್ಕೊಂಡು ಬರ್ತಂದಾಂಡ ಅವರಿಂಜಿ ಸಾನ್ನಿಧ್ಯ ಕಾರಣ ಅಂಜನೆ ಅನ್ನದಾನೇನ ಅನ್ನದಾನ ದಾಂಡ ಸಾನ್ನಿಧ್ಯ ವೃತ್ತಿ ಅವನಿಗೆ ಅಂಜನೆ ನನ್ನ ಉತ್ಸವೇನ ವಾರ್ಷಿಕವಾದ ನಮ್ಮ ಒಂಜಿ ದಿವಸ ಇಡೀ ದಿವಸನ ಆ ದೇವಿಯನ್ನ ಸನ್ನಿಧಾನದ ಕಾರ್ಯದಿಂದ ಭಕ್ತಿರ್ದ ಶ್ರದ್ಧೆರ್ದಾವರೆ ಭಜನೆ ಮಾಡುವ ಮುಖಾಂತರವಾದ ಯಜ್ಞ ಯಾಗಾದಿ ಮಾಡುವ ಮುಖಾಂತರವಾದ ಅಭಿಷೇಕ ಇತ್ಯಾದಿ ಕರ್ತವ್ಯ ಮಾಡುವ ಮುಖಾಂತರವಾದ ಉತ್ಸವ ಕೂಡ ಉತ್ಸಾಹ ಆ ರಚನೆ ದಾಂಡ ಐದಾವರೆ ಸಾನ್ನಿಧ್ಯಗಳಿಗೆ ಅವಾಗ ಅಜಿತ್ ಒಂಜಿ ಸ್ವರೂಪ ಈ ಕ್ಷೇತ್ರ ದುರ್ಗಾ ಪರಮೇಶ್ವರಿ ಅಮ್ಮನ ಆರಾಧನೆ ಮಾಡ್ಕೊಂಡ್ಬಂದಿರಲ್ಲ ಪ್ರತಿ ವಾರ್ಷಿಕವಾದ ಆ ತಿಂಗಳದ ಪ್ರತಿ ಸುಲೋಕ ಶುಕ್ರವಾರ ಆ ದೇವಿಗೆ ಆ ಸಂಕಲ್ಪ ಮತ್ತೊಂದು ಆ ಪ್ರಾತಃ ಕಾಲದ ಆರಭ್ಯ ಇದಪರ್ಯಂತವಾದ ಒಂಜಂಜೆ ಕರ್ತವ್ಯ ಅರ್ಪಣೆ ಮತ್ತೊಂದು ಸಂಧ್ಯಾ ಕಾರಡು ವಿಶೇಷವಾದ ದೇವಿಗೆ ಪ್ರಿಯ ನವರಾತ್ಮಿಕಾ ದುರ್ಗಾ ಅಗ್ನಿ ಸ್ವರೂಪ ಬಂದೆ ಅವಾಗ ರಾತ್ರಿ ವಿಖ್ಯಾತಾಯಿತಿ ಬಂದು ದೇವಿದೆ ಅವಾಗ ರಾತ್ರಿ ಬಂದು ನಮ್ಮ ಪ್ರಾರ್ಥನೆ ಮಾಡ್ಕೊಂಡು ದಾಂಡ ನಮ್ಮಡೆತ್ನ ಅಂಧಕಾರನ ದೂರ ಮಾಡ್ತದೆ ಪ್ರಕಾಶತೆಯನ್ನು ಒದಗಾದ ಕೊಟ್ಟು ಅನುಗ್ರಹ ಮಾಡೋಸ್ಕರವಾದ ಒಂಜಿ ಗೋಲ್ಪು ಪತ್ಕಾನ ಕತ್ತಲೆ ದೊರಕಕೊಂಡ ಅಂಚಿನ ಅಗ್ನಿದೀಪ ಪ್ರಜ್ವಲನ ಮಾಡ್ತದೆ ಆ ಅಗ್ನಿ ಮಧ್ಯಳು ದೇವಿನ ಅನುಸಂಧಾನ ಮಾಡ್ತದೆ ಪ್ರಾರ್ಥನಾ ಪುರಸ್ಕರವಾದ ನಮ್ಮ ಆರಾಧನೆ ಮಾಡ್ತದೆ ಅರ್ಚನಾ ತತ್ವ ಸ್ತೋತ್ರ ನಮಸ್ಕಾರಾದಿ ಪೂರ್ವಕವಾದ ಆರಾಧನೆ ಮಾಡ್ಕೊಂಡು ದಾಂಡ ಅವಾಗ ನಮ್ಮಡೆತ್ನ ಅಂಧಕಾರ ಸ್ವರ್ಗೀಯ ಆದಿ ಪಾಪಕರ್ಮಗಳು ಕೂಡ ಪರಿಹಾರ ಅಂಜನೆ ಸುಜ್ಞಾನಪೂರ್ಣ ಸುದೀಪಗಳಿಗೆ ತನ್ಮೂಲಕ ಎಡ್ಡೆ ಜ್ಞಾನವದ್ದಾವರೆ ನಮ್ಮ ಜೀವನ ಪಾವನ ಪೂರ್ವಗೊಂಡು ಶಾಸ್ತ್ರ ಚಿಂತನೆ ಅವಾಗ ಅಂಜಿತ್ನ ಒಂಜಿ ದುರ್ಗಾ ಪರಮೇಶ್ವರಿ ಅಮ್ಮನನ್ನು ಕುರಿತು ದುರ್ಗಾ ನಮಸ್ಕಾರ ಕಲ್ಪೋಕ್ತ ಪೂಜಾ ಆರಾಧನೆ ಮಾಡ್ತದೆ ತನ್ಮೂಲಕ ಸಾನ್ನಿಧ್ಯಕ್ಕೆ ಪುಷ್ಟಿಗೊಪ್ಪುವ ಸಂಕಲ್ಪ ಮತ್ತೊಂದು ಯಜಮಾನ ಕ್ಷೇತ್ರೇಶ ವರ್ಗದಾಕರು ಸಮಸ್ತ ಭಕ್ತರನ್ನಾಕುಮಾರು ಸೇರಿದು ಸಾರ್ವಜನಿಕವಾದ ಸಂಕಲ್ಪ ಮತ್ತೊಂದು ಸಂಧ್ಯಾಕಾಲದ ಮಂಡಲ ಪೂಜಾ ಆರಾಧನಾ ಪೂರ್ವಕವಾದ ಪಂಚ ದೀಪ ಪ್ರಜ್ವಲನ ಪೂರ್ವಕವಾದ ದೀಪ ಮಂಡಲಗಳು
ಅಗ್ನಿದುರ್ಗೆ, ಮೂಲದುರ್ಗೆ, ಜಲದುರ್ಗೆ, ಅಗ್ನಿದುರ್ಗೆ, ಅಮದುರ್ಗೆ, ಅಗ್ರದುರ್ಗೆ, ಪಂಚದುರ್ಗ ಸ್ವರೂಪವನ್ನು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಜಯಿಸು ಕವಸಂಧಾನ ಮುಟ್ಟೊಂದು ಯಥಾಶಕ್ತಿ ಮತ್ತು ನಿಜ ದೇವಿಗೆ ಸ್ತೋತ್ರ ಮಕ್ಕಳಿಗೆ ಭಜನಾ ನಾಮ ಸಂಕೀರ್ತನ ಪುರಸ್ಸರವಾದ ಆರಾಧನೆ ಮಕ್ಕಳ ಕಾಂಡು ಸ್ತೋತ್ರ ಮಕ್ಕಳ ಕಾಂಡು ಅಂಜನೆ ನಾನಾ ಪರಿಮಳ ಪುಷ್ಪದಾವರೆ ಅರ್ಚನೆ ಮಕ್ಕಳ ಕಾಂಡು ಧೂಪದೀಪ ನೈವೇದ್ಯಕಾರರು ಬೆಲ್ಲದ ಪಾಯಸ ಅರ್ಪಣಕ್ಕೆ ನಮ್ಮ ಪ್ರಧಾಂಜಲಿ ಕೂಡ ಭಕ್ತಿರ್ದಾರ ಭದ್ರದಾರ ಪ್ರಾರ್ಥನೆ ಮತ್ತು ನಾಂಡ ತದಾತಿ ವಿತ್ತಂ ಪುತ್ರಾಂಶ ಮತಿಂದನ್ನೇ ಗತಿಂ ಶುಭಾಂ ಪಡೆದು ಎಡ್ಡ ಸಂಪತ್ತನೆ ಎಡ್ಡ ಆಯುಷ್ಯ ಆರೋಗ್ಯನ ಅಂಜನೆ ಆ ಸಂಪತ್ತುಗಳನ್ನು ಮಾತು ಎಡ್ಡ ರೀತಿ ಅನುಭವ ಮತ್ತು ಯೋಗ ಭಾಗ್ಯನ ಮಾತು ಒದಗಾದ ಕೊಟ್ಟು ಮತಿಂಧರ್ಮೇ ಗತಿಂ ಶುಭಾಂ ಪಡೆದು ನಮ್ಮ ಬುದ್ಧಿಗೆ ಪ್ರೇರಣೆ ನಮ್ಮ ಜೀವನದ ಸಾಧನೆ ಕೊಲ್ಲುಡೆ ನಡಪಡಾದೆ ಅನುಗ್ರಹ ಪಡೆದು ಶಾಸ್ತ್ರದಿಂದ ಅಂಜಿತ್ ನಾ ಕಲ್ಪೋಕ್ತವನು ಮಾತ ಕ್ಷೇತ್ರೇಶ ವರ್ಗದಾಗಲಿಲ್ಲ ಸಮರ್ಥ ಭಕ್ತರಿಗಳ ಅನುಗ್ರಹ ಮತ್ತು ಮುಖಾಂತರವಾದ ಎಂ ಚಿಂತೆಯದೇ ಕಾಮಂ ತಂತಂ ಪ್ರಾತ್ಮಲಿದೆಯ ಪಡೆದು ದೇವಿನ ಪ್ರಾರ್ಥನೆ ಮತ್ತು ನಮ್ಮ ಸಂಕಲ್ಪದಿಂದ ಆರಾಧನೆ ಮಾಡ್ಕೋಣ ಆ ಸಂಕಲ್ಪಿತ ಕರ್ಮನಂತ ಫಲ ಮಂತ್ರ ಪ್ರಾಪ್ತಿಯಾಗಲಿ ಅಂಚಿತ್ ನಾ ಕರ್ಮದ ಫಲ ಸಿದ್ಧಿಯಾದವರು ದೇವಿನ ಸೇವೆನ ಕೊಂಜಿ ರೂಪ ನರ್ತನ ರೂಪ ಮತ್ತು ನಿಂತ ನಮಗೆ ಕಾಲವಶಾತೆ ನಮಗೆ ಭಯಾನಕ ಹನುಮಾತ ಸದ್ದಿ ಏಕೋಸ್ಕರವಾದ ಪ್ರಾಯಶ್ಚಿತ್ತ ರೂಪದ ದುರ್ಗಾ ನಮಸ್ಕಾರ ಪೂಜಾರಾಧನೆ ಮಾಡುತ್ತದೆ ಐದೇ ದೇವಿ ಸಂತೃಪ್ತಿ ಹೊಂದಲು ರೂಪದ ಸಂಕಲ್ಪ ಮತ್ತೊಂದು ಅಪ್ಪಿನ ಸಂಧ್ಯಾಗ ನರ್ತನ ಸೇವೆನೆ ಭಗವತಿ ಸಂತೋಷ ಸ್ವೀಕಾರ ಮತ್ತೊಂದು ಸರ್ವ ಸಮರ್ಥ ಭಕ್ತರನ್ನು ಅವೇಶನ ಕೈಗೂಡಾದ ಹೊರತು ಸಕಲ ಗ್ರಾಮಾರ್ಚನ ನಿವಾರಣ ಪೂರ್ವಕ ಗ್ರಾಮ ಸುಭಿಕ್ಷಾವಾಪ್ತಿ ಪೂರ್ವಕವಾದ ಮಹಾದರಗಳ ಸನ್ಮಂಗಲನೆ ಸದ್ಬುದ್ಧಿನೆ ಸತ್ಪ್ರೇರಣೆ ಅಂಜನೆ ಸದಾ ಹೆಜ್ಜರಿತ ಜೀವನ ಬದುಕಾದ ಅನುಗ್ರಹ ಪಡೆದು ಪ್ರಸನ್ನ ಕಾವಡ ಮಹಾದೇವಿನ ದಿವ್ಯ ಚರಣಾರವಿಂದಳು ಪ್ರಾರ್ಥನೆ ಮಾಡ್ಕೊಂಡ ನಮೋ ದೇವಿ ಮಹಾದೇವಿ ಶಿವಾಯಿ ನಮಃ ನಮ ಪ್ರಗತಿ ಭದ್ರಾಯಿ ನಿಯತಾ ಪದಾತ್ಪದಾಂ ಕಳ್ಳೆಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೀಹಿ ಮೇ ಪರಮೇಶ್ವರೇ ಪರಮೇಶ್ವರೇ ಅವರಕ್ಕೆ ಗೋವಿಂದಾನೇ ಗೋವಿಂದ ಓಂ ಜಾನಕಾಜ ಬಾಬಾ
ಶ್ರೀ ದೇವಸ್ಥಾನದಲ್ಲಿ ಇಂದು ವರ್ಷಾವಧಿ ಮಹೋತ್ಸವ ಪೂಜಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಬೆಳಗಿನ ಧಾರ್ಮಿಕ ವೈದಿಕ ವಿಧಾನಗಳು ನೆರವೇರಿ ಇದು ಸಂಜೆ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಎಲ್ಲರೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ದುರ್ಗಾ ಪರಮೇಶ್ವರಿಯ ಕ್ಷೇತ್ರದಲ್ಲಿ ವಾರ್ಷಿಕ ಪೂಜಾ ಮಹೋತ್ಸವದ ಮಧ್ಯಾಹ್ನ ಕಲಶ ಪ್ರತಿಷ್ಠೆ ದುರ್ಗಾ ಪರಮೇಶ್ವರಮ್ಮನವರಿಗೆ ನವಕಲಶ ಅಭಿಷೇಕ ತೀರ್ಥ ಪ್ರಸಾದದ ಸಂದರ್ಭದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಎಲ್ಲರೂ ಸಾಲಿನಲ್ಲಿ ಭಗವದ್ಭಕ್ತರು ಬಂದು ನೇರವಾಗಿ ಬ್ರಹ್ಮಾರ್ಪಣೆ ಬಿಟ್ಟು ಹಾಗೆ ಸೇವಾ ರಶೀದಿಯನ್ನು ಮಾಡಿದಂತಹ ಸೇವಾಕರ್ತರು ಸೇವಾ ರಶೀದಿಯನ್ನು ಎದುರಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ತೆರಳುವಂತೆ ಕ್ಷೇತ್ರದ ವಿನಂತಿ ಮಾಡ್ತೇವೆ. ಹಾಗೆ ನೇರವಾಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಬರುವಂತಹ ಭಗವದ್ಭಕ್ತರು ಮತ್ತೊಂದು ಸಾಲಿನಲ್ಲಿ ಬಂದು ಸಾಲಿನಲ್ಲಿ ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ ಬಳಿಕ ದೇವರ ಅನ್ನಪ್ರಸಾದ ಸೇವೆ ಕೂಡ ಇದೆ. ಅದನ್ನು ಕೂಡ ಅವರಿಂದ ಮುಡಿಪು ಶ್ರೀರಾಗ ನಿವೇದನದ ಕೊಣಾಜೆ ಹಾಗೂ ಶ್ರೀ ವಾಣಿಯ ಗಾಣಿಗ ಮಹಿಳಾ ಭಜನಾ ಮಂಡಳಿ ಮಂಗಳೂರು ಸುಮಾರು ವಾಣಿಯ ಗಾಣಿಗ ಮಹಿಳಾ ಭಜನಾ ಪೂಜೆ ಆಗಿರ್ಬೋದು, ಮಹಾಪೂಜೆ ಆಗಿರ್ಬೋದು, ಹೂವಿನ ಪೂಜೆ ಆಗಿರ್ಬೋದು, ನಾಗಸಂಗೀತ ಆಗಿರ್ಬೋದು, ಕುಂಕುಮಾರ್ಚನೆ ಆಗಿರ್ಬೋದು, ಪಂಚಗಜ್ಜಾಯ ಕರ್ಪೂರಾರತಿ ಈ ರೀತಿಯ ಇನ್ನಿತರ ಸೇವೆಯನ್ನ ಮಾಡಿದವರು.